ದಾಳಿಗೆ ತುತ್ತಾದಂತಹ ನಮ್ಮ ರಾಜರುಗಳು ಅಥವಾ ವೇದ ಸಂಸ್ಕೃತಿಯನ್ನು ಅಳವಡಿಸಿಕೊಂಡಂತಹ ಅನುಷ್ಠಾನಗೊಳಿಸಿದಂತಹ ಮಂದಿರಗಳು ಎಲ್ಲವೂ ನಾಶವಾಗ್ತಾ ಹೋಯಿತು. ಅದರಲ್ಲಿ ಬಹಳ ಮಹತ್ತವಾದಂಥದ್ದು 400-500 ವರ್ಷಗಳ ಹಿಂದೆ ಇರುವಂತಹ ಆ ಒಂದು ಮೊಘಲ ದಾಳಿಗೆ ತುತ್ತಾದಂತಹ ಅಯೋಧ್ಯ ನಗರ. ಅದೆಷ್ಟೋ ಮಂದಿಯ ರಕ್ತ ಅಲ್ಲಿ ಹರಿಯಿತು, ಅದೆಷ್ಟೋ ಮಂದಿಯ ಪ್ರಾಣವನ್ನು ಆವತ್ತು ಬಲಿಕೊಡಲಾಯಿತು. ಅದಕ್ಕೆ ಆ ರಾಮ ಮಂದಿರವನ್ನು ರಕ್ಷಿಸಲು ಪ್ರಯತ್ನಪಟ್ಟವರೆಲ್ಲರೂ ಅವರನ್ನೆಲ್ಲವೂ ಕಾಲಕಾಲಕ್ಕೆ ಅಲ್ಲಿ ದಮನಿಸಲಾಯಿತು, ಅವರನ್ನು ಹತ್ಯೆ ಮಾಡಲಾಯಿತು. ಆದರೂ ಕೂಡ ಯಾವತ್ತೂ ಭಾರತೀಯರು ಧರ್ಮವನ್ನು ಬಿಡಲಿಲ್ಲ. ಯಾಕೆಂದರೆ ಭಾರತ ಇರುವುದು ಧರ್ಮದ ಅನುಷ್ಠಾನದಲ್ಲಿ. ಧರ್ಮ ಯಾವತ್ತೂ ಮನುಷ್ಯನನ್ನು ನಂಬುವವ ಅಥವಾ ನಂಬದವ ಅಂತ ವಿಭಜಿಸುವುದಿಲ್ಲ. ಯಾವುದೇ ರೀತಿಯಲ್ಲೂ ಧರ್ಮ ಎಂಬುದು ನಮ್ಮ ಕರ್ತವ್ಯ ಅಂತ ಹೇಳುತ್ತೇವೆ. ಅದು ಮತಕ್ಕೆ ಬಂದಾಗ ನೀನು ನಂಬುವವ, ನಾನು ನಂಬದವ ಎಂಬ ಒಂದು ವಿಭಾಗ ಬರ್ತದೆ. ಭಾರತೀಯರು ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳುತ್ತಾರೆ. ಅಲ್ಲಿ ಯಾರೇ ಅನ್ಯಾಯ ಮಾಡಲಿ, ಆ ಅನ್ಯಾಯವನ್ನು ಜಾತಿ, ಪಂಥ ಅಥವಾ ಮತದ ವಿಭಾಗದಲ್ಲಿ ಅದಕ್ಕೆ ನ್ಯಾಯೀಕರಣ ಕೊಡದೆ ಅನ್ಯಾಯವನ್ನು ಅನ್ಯಾಯ ಅಂತಲೇ ಹೇಳುವಂತಹ ಆ ಧಾರ್ಮಿಕ ಮನೋಭಾವ ಭಾರತೀಯರದ್ದು. ಆದ ಕಾರಣ ಧರ್ಮ ಎಂಬುದು ಭಾರತೀಯರ ಜೀವನ ಪದ್ಧತಿ. ಆ ಜೀವನ ಪದ್ಧತಿ ಏನು ಹೇಗೆಂತ ಕೇಳಿದರೆ ದೇವಋಣ ಹಾಗೂ ಪಿತೃಋಣ, ಅದೇ ರೀತಿ ಸಮಾಜ ಋಣ. ಈ 3 ಋಣಗಳಲ್ಲಿ ಮನುಷ್ಯ ಸಮಾಜ ಇಲ್ಲಿ ನಿಂತ ಇದೆ. ದೇವರ ಋಣವನ್ನು ತೀರಿಸುವುದು, ಪಿತೃ ಋಣಗಳ ನಮ್ಮ ಹಿರಿಯರ ಋಣಗಳನ್ನು ನಾವು ತೀರಿಸುವಂತಹದ್ದು, ಅದೇ ರೀತಿ ಸಮಾಜದಲ್ಲಿ ನಾವು ಒಟ್ಟಿಗೆ ಇದ್ದೇವೆ, ಆ ಸಮಾಜ ಋಣವನ್ನು ತೀರಿಸುವಂತಹದ್ದು ಒಂದು ವ್ಯಕ್ತಿಯ ಕರ್ತವ್ಯವಾಗ್ತದೆ. ಅದೇ ಮರ್ಯಾದೆ ಪುರುಷೋತ್ತಮ ಮಾಡುತ್ತಾ ಇದ್ದದ್ದು ಪಿತೃವಾಕ್ಕು. ಅದೇ ರೀತಿ ಆ ದೇವರ ಅವನು ನಂಬಿದಂತಹ ಶಿವನನ್ನು ಅನುಷ್ಠಾನಗೊಳಿಸಿಕೊಂಡು, ಅದೇ ರೀತಿ ಸಮಾಜಕ್ಕೋಸ್ಕರ ರಾಜ್ಯಕ್ಕೋಸ್ಕರ ತನ್ನ ಜೀವನವನ್ನು ಮುಡುಪಾಗಿಟ್ಟಂತಹ ಮರ್ಯಾದಾ ಪುರುಷೋತ್ತಮನ ಶ್ರೀರಾಮಚಂದ್ರನ ಆ ಭವ್ಯವಾದಂತಹ ಅಯೋಧ್ಯೆಯಲ್ಲಿ ನಡೆಯುವಂತಹ ಆ ದೇವಾಲಯದಲ್ಲಿ ಇವತ್ತು ಶುಭ ಬಿಂಬದಲ್ಲಿ ಆ ಬಿಂಬವನ್ನು ಶುದ್ಧ ಮಾಡಿ ಅದಕ್ಕೆ ಆ ಕಲೆಗಳನ್ನು ತುಂಬಿಸಿಕೊಂಡು ಆಚಾರ್ಯ ತನ್ನ ಪ್ರಾಣವನ್ನು ಅಲ್ಲಿಗೆ ಉದ್ವಾಸನೆ ಮಾಡಿ ಅದನ್ನು ಪ್ರಾಣಧಾರೆ ಮಾಡುವಂತಹ ಒಂದು ಸಂದರ್ಭಕ್ಕೆ ಪ್ರಾಣ ಪ್ರತಿಷ್ಠೆ ಅಂತ ಹೇಳುತ್ತೇವೆ. ಪೀಠ ಮತ್ತು ಬಿಂಬ, ಪೀಠ ಒಂದು ಭೂಮಿಯಾಗಿಯೂ ಬಿಂಬವನ್ನು ಆಕಾಶ ಪುರುಷೋತ್ತಮವಾಗಿಯೂ ನಾವು ಸಂಕಲ್ಪ ಮಾಡಿಕೊಂಡು ಮಾಡುವಂತಹ ಪ್ರತಿಷ್ಠಾ ಕರ್ಮಾಂಗಗಳಿಗೆ ನಾವು ಶುಭ ಮುಹೂರ್ತದಲ್ಲಿ ಭಜನೆ ಆರಂಭ ಮಾಡುತ್ತೇವೆ. ಭಜನೆ ಕಲಿಯುಗದಲ್ಲಿ ಮನುಷ್ಯನಿಗೆ ಬಹಳ ಸುಲಭವಾಗಿ ದೇವರ ಹತ್ರಕ್ಕೆ ಹೋಗಲಿಕ್ಕೆ, ದೇವರನ್ನು ಸ್ಮರಣೆ ಮಾಡಲಿಕ್ಕೆ ಇರುವಂತಹ ಒಂದು ವಿಧಾನ ಭಜನೆ. ಪ್ರಮಾದವನ ಒಲಿಸಲರಿಯದೆ ಬಳಲುವರು ಪಾಮರರು ಜಗದೊಳಗೆ ಅಂತ ಹೇಳ್ತಾರೆ. ಆ ಮಾಧವನನ್ನು, ಆ ಕೃಷ್ಣನನ್ನು, ಆ ರಾಮನನ್ನು ಹೇಗೆ ನಾನು ಕೊಳ್ಳಬೇಕು ಎಂಬುದರ ಒಂದು ಅರಿವಿಲ್ಲದೆ ಅದಕ್ಕಾಗಿ ನಿತ್ಯವೂ ಆ ಸ್ಮರಣೆ ಮಾಡುತ್ತಾ ಮಾಡುವಂತಹ ಪದ್ಧತಿಗೆ ನಾವು ಭಜನೆ ಅಂತ ಹೇಳುತ್ತೇವೆ. ಅವನನ್ನು ಒಲಿಸಲಿಕ್ಕೆ ನಾವು ಪ್ರಯತ್ನ ಮಾಡುತ್ತೇವೆ. ಬೇರೆ ಬೇರೆ ಕೀರ್ತನಗಳು, ಬೇರೆ ಬೇರೆ ಶ್ರುತಿಗಳಿಂದ, ಬೇರೆ ಬೇರೆ ಭಾಷೆಗಳಿಂದ ನಾವು ಆ ದೇವರನ್ನು ಒಲಿಸಿಕೊಳ್ಳುವಂತಹ ಈ ಒಂದು ಸಂದರ್ಭದಲ್ಲಿ ಶ್ರೀರಾಮಚಂದ್ರನು ಅಲ್ಲಿ ಪ್ರತಿಷ್ಠಿತನಾಗಿ ಆ ಭರತಖಂಡದಲ್ಲಿ ಪುನಃ ರಾಮರಾಜ್ಯದಲ್ಲಿ ಆ ರಾಜ್ಯದ ಮಹತ್ತಾದಂತಹ ಸಿಂಹಾಸನದಲ್ಲಿದ್ದುಕೊಂಡು ಅವನ ಪ್ರಜೆಗಳನ್ನು ಸುಭೀಕ್ಷೆಗೋಸ್ಕರ ಅವನು ನಮಗೆ ಸದಾ ಅನುಗ್ರಹಿಸಲಿ. ಅಯೋಧ್ಯೆಯ ಆ ಶ್ರೀರಾಮ ಮಂದಿರ ನಮ್ಮೆಲ್ಲರ ರಾಜಧಾನಿಯಾಗಲಿ ಅಂತ ಹೇಳಿ ನಮ್ಮ ಈ ಮಾತನ್ನು ಎಲ್ಲರೊಂದಿಗೆ ಮಹಾವಿಷ್ಣು ದೇವರ ಸಾನ್ನಿಧ್ಯದಲ್ಲಿದ್ದುಕೊಂಡು ಪ್ರಾರ್ಥನೆ ಮಾಡಿ ಮುಂದಕ್ಕೆ ಭಜನಾ ಆರಂಭವಾಗಲಿ ಅಂತ ಹೇಳ್ತಾರೆ. ರಾಮಚಂದ್ರನ ಆದರ್ಶ ಗುಣಗಳನ್ನು ನಮಗೆಲ್ಲರಿಗೂ ಸವಿಸ್ತಾರವಾಗಿ ವಿವರಿಸಿದ ನಮ್ಮ ತಂತ್ರಿವರಿಯರು ಶ್ರೀಯುತ ಪದ್ಮನಾಭ ತಂತ್ರಿಗಳಿಗೆ ಸಾಷ್ಟಾಂಗ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇನ್ನು ಮುಂದಿನ ಹಂತ ನಮ್ಮ ಭಜನಾ ಕಾರ್ಯಕ್ರಮ ನಡೆಸಿಕೊಡುವರು ಪೊನ್ನಂಬಲ ಶ್ರೀ ಅಯ್ಯಪ್ಪ ಭಜನಾ ಮಂದಿರದ ಸದಸ್ಯರು ಹಾಗೂ ಅಡ್ಕ ಶ್ರೀ ಭಗವತಿ ಭಕ್ತ ಭಜನಾ ಮಂಡಳಿ ಅಡ್ಕ ಇದರ ಸದಸ್ಯರು.
शरण्ये त्र्यंबके गौरी नारायणी नमोस्तुते ಮೊದಲ್ ವಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಮೊದಲ್ ವಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಮೊದಲ್ ವಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಅದಕ್ಕೆ ವಂದಿಸುತ್ತ ಬೇಡುವೆವು ಇಂದು ನಿನ್ನ ಪಾದಕ್ಕೆ ವಂದಿಸುತ್ತ ಬೇಡುವೆವು ಇಂದು ನಿನ್ನ ಪಾದಕ್ಕೆ ವಂದಿಸುತ್ತ ಬೇಡುವೆವು ಪಾದಕ್ಕೆ ವಂದಿಸುತ್ತ ಬೇಡುವೆವು ಬಂದ ವಿಘ್ನವೆಲ್ಲ ಕಳೆ ಗಣನಾಥ ದೇವ ಬಂದ ವಿಘ್ನವೆಲ್ಲ ಕಳೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ವಂದಿಪೆ ನಿನಗೆ ಗಣನಾಥ ಆದಿಯೊಳ್ಳು ನಿನ್ನ ಪದ ಪೂಜಿಸಿದ ಧರ್ಮರಾಯ ಆದಿಯೊಳ್ಳು ನಿನ್ನ ಪದ ಪೂಜಿಸಿದ ಧರ್ಮರಾಯ ಆದಿಯೊಳ್ಳು ನಿನ್ನ ಪದ ಪೂಜಿಸಿದ ಧರ್ಮರಾಯ ನಿನ್ನ ಪದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ ದೇವ ಸಾಧಿಸಿದ ರಾಜ್ಯವ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಹಿಂದೆ ರಾವಣನ ಮದದಿಂದ ನಿನ್ನ ಪೂಜಿಸದೆ ರಾವಣನ ಮದದಿಂದ ನಿನ್ನ ಪೂಜಿಸದೆ ಹಿಂದೆ ರಾವಣನ ಮದದಿಂದ ನಿನ್ನ ಪೂಜಿಸದೆ ಸಂಧಾನುರಣದಲ್ಲಿ ಗಣನಾಥ ದೇವ ಸಂಧಾನುರಣದಲ್ಲಿ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ನಿನಗೆ ಗಣನಾಥ ಮಂಗಳ ಮೂರುತಿ ಗುರು ರಂಗ ವಿಠಲನ ಪಾದ ರಂಗ ವಿಠಲನ ಪಾದ ಮಂಗಳ ಮೂರುತಿ ಗುರು ರಂಗ ವಿಠಲನ ಪಾದ ಮೂರುತಿ ಗುರು ರಂಗ ವಿಠಲನ ಪಾದ ಪುಂಗಾನೆ ಪಾಲಿಸು ಗಣನಾಥ ದೇವ ಪುಂಗಾನೆ ಪಾಲಿಸು ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ವಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಮೊದಲ್ ವಂದಿಪೆ ನಿನಗೆ ಗಣ
ಗಣನಾಥ ದೇವ ವಂದಿತೆ ನಿನಗೆ ಗಣನಾಥ ನಿನಗೆ ಗಣನಾಥ ದೇವ ವಂದಿತೆ ನಿನಗೆ ಗಣನಾಥ ಚಂದ್ರ ಪ್ರಭು ರಘುವಂಶ ರಾಮ ಸೀತಾಪತೆ ಜಯ ಜಾನಕಿ ರಾಮ ಸೀತಾಪತಿ ಜಯ ಜಾನಕಿ ರಾಮ ಸೀತಾಪತೆ ಜಯ ಜಾನಕಿ ರಾಮ ಸೀತಾಪತಿ ಜಯ ಜಾನಕಿ ರಾಮ ರಾಮಚಂದ್ರ ಪ್ರಭು ರಘುವಂಶ ರಾಮ ರಾಮಚಂದ್ರ ಪ್ರಭು ರಘುವಂಶ ರಾಮ ಹಲ್ಲೋದಾರಕ ಸುಗುಣಾದಿ ರಾಮ ತಾರಕ ಸುರನಾದಿ ರಾಮ ಹಲ್ಲೋದಾರಕ ಸುಗುಣಾದಿ ರಾಮ ತಾರಕ ಸುರನಾದಿ ರಾಮ ರಾವಣ ಸಂಹಾರ ಕೋದಂಡ ರಾಮ ರಾವಣ ಸಂಹಾರ ಕೋದಂಡ ರಾಮ ಅಯೋಧ್ಯ ರಾಮ ಪಟ್ಟಾಭಿ ರಾಮ ಅಯೋಧ್ಯ ರಾಮ ಪಟ್ಟಾಭಿ ರಾಮ ನವ ನವ ಕೋಮಲ ಶ್ರೀರಾಮ ರಾಮ ನವ ನವ ಕೋಮಲ ಶ್ರೀರಾಮ ರಾಮ ಸೀತಾಪತಿ ಜಯ ಜಾನಕಿ ರಾಮ ಸೀತಾಪತಿ ಜಯ ಜಾನಕಿ ರಾಮ ರಾಮಚಂದ್ರ ಪ್ರಭು ರಘುವಂಶ ಸೀತಾಪತಿ ಜಯ ಜಾನಕಿ ರಾಮ ರಾಮಚಂದ್ರ ಪ್ರಭು ರಘುವಂಶ ರಾಮ ರಾವಣ ಸಂಹಾರ ಕೋದಂಡ ರಾಮ ಅಯೋಧ್ಯ ರಾಮ ಪಟ್ಟಾಭಿ
ಹೂವಿದೆಲ್ಲವೂ ತಾಯೇ ಹೃದಯ ಕಮಲವು ಪಾವನ ಚರಣಕ್ಕೆ ಅರ್ಪಿತವು. ಹೂವಿದೆಲ್ಲವೂ ತಾಯೇ ಹೃದಯ ಕಮಲವು ಪಾವನ ಚರಣಗೆ ಅರ್ಪಿತವು. ಹೂವಿದೆಲ್ಲವೂ ತಾಯೇ ಹೃದಯ ಕಮಲವು ಪಾವನ ಚರಣಕ್ಕೆ ಅರ್ಪಿತವು. ಹೂವಿದೆಲ್ಲವೂ ತಾಯೇ ಹೃದಯ ಕಮಲವು ಪಾವನ ಚರಣಗೆ ಅರ್ಪಿತವು. ಕಾಲ್ಗಳೆ ಕಂಬವು ಹೃದಯವೇ ದೇಗುಲ ಶಿರವೇ ಹೊನ್ನ ಕಲಶವಮ್ಮ. ಕಾಲ್ಗಳೆ ಕಂಬವು ಹೃದಯವೇ ದೇಗುಲ ಶಿರವೇ ಹೊನ್ನ ಕಲಶವಮ್ಮ. ಕಾಲ್ಗಳೆ ಕಂಬವು ಹೃದಯವೇ ದೇಗುಲ ಶಿರವೇ ಹೊನ್ನ ಕಲಶವಮ್ಮ. ಕಾಲ್ಗಳೆ ಕಂಬವು ಹೃದಯವೇ ದೇಗುಲ ಶಿರವೇ ಹೊನ್ನ ಕಲಶೆ. ಆದಿಶಕ್ತಿಯೇ ನಮ್ಮ ಆಸೆಯಿದು. ಆದಿಶಕ್ತಿಯೇ ನಮ್ಮ ಆಸೆಯಿದು. ಇದೆಲ್ಲವೂ ತಾಯೇ ಹೃದಯ ಕಮಲವು ಪಾವನ ಚರಣಕ್ಕೆ ಅರ್ಪಿತವು. ಹೂವಿದೆಲ್ಲವೂ ತಾಯೇ ಹೃದಯ ಕಮಲವು ಪಾವನ ಚರಣಕ್ಕೆ ಅರ್ಪಿತವು. ಮುತ್ತನು ತುಂಬಿದ ಹೊನ್ನರಿವಾಣವ ಅರ್ಪಿಸಲೆನಗೆ ಗತಿಯಿಲ್ಲ. 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 ಅವನ ಕರಗಳೇ ಚಿನ್ನದ ತಟ್ಟೆ ಬಡವನ ಕರಗಳೇ ಚಿನ್ನದ ತಾಳೆ. ಅರ್ಪಿತ ಫಲವೇ ಮೂಸುಗಳು. ಅರ್ಪಿತ ಫಲವೇ ಮೂಸುಗಳು. ಇದೆಲ್ಲವೂ ತಾಯೇ ಹೃದಯ ಕಮಲವು ಪಾವನ ಚರಣಕ್ಕೆ ಅರ್ಪಿತವು. ಹೂವಿದೆಲ್ಲವೂ ತಾಯೇ ಹೃದಯ ಕಮಲವು ಪಾವನ ಚರಣಕ್ಕೆ ಅರ್ಪಿತವು. ಒಲವಿನ ತಾಯಾಗಿ ಒಲಿದು ನಿಬಾತಾಯೇ ಅರ್ಕದೊಳ್ಳೆಲೆಸೆಂದು ಬೇಡುವೆವು. ಒಲವಿನ ತಾಯಾಗಿ ಒಲಿದು ನಿಬಾತಾಯೇ ಆಟದೊಳ್ಳೆಲೆಸೆಂದು ಬೇಡುವೆನು. ಒಲವಿನ ತಾಯಾಗಿ ಒಲಿದು ನಿಬಾತಾಯೇ ಆರ್ಕದೊಳ್ಳೆಲೆಸೆಂದು ಬೇಡುವೆವು. ಒಲವಿನ ತಾಯಾಗಿ ಒಲಿದು ನಿಬಾತಾಯೇ ಆಟದೊಳ್ಳೆಲೆಸೆಂದು ಬೇಡುವೆವು. ಕಾಲಿಗೆ ರಘುತಾ ಕಣ್ಣೀರಿಳಿಸುವ ಕಾಲಿಗೆ ರಘುತಾ ಕಣ್ಣೀರಿಳಿಸುವ ಬಾಲರ ಕರೆಗೆ ನೀ ಹೋಗೊಡಮ್ಮ. ಬಾಲರ ಕರೆಗೆ ನೀವು ಗುಡಮ್ಮ. ಹೂವಿದೆಲ್ಲವೂ ತಾಯೇ ಹೃದಯ ಕಮಲವು ಪಾವನ ಚರಣಕ್ಕೆ ಅರ್ಪಿತವು. ಹೂವಿದೆಲ್ಲವೂ ತಾಯೇ ಹೃದಯ ಕಮಲವು ಪಾವನ ಚರಣಕ್ಕೆ ಅರ್ಪಿತವು.
ಅರ್ಪಿತವು ಪಾವನ ಚರಣಕ್ಕೆ ಅರ್ಪಿತವು राम 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 जय राम 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 ರಾಮ 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 ಜಯ ರಾಮ 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 दशरथ नंदन राम 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 दशमुख मर्दन राम 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 ದಶರಥ ನಂದನ ರಾಮ 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 ಅಂಗಮುಖ ಮಾರ್ದನ ರಾಮ 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 दशरथ नंदन राम 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 दशमुख मर्दन राम 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 ದಶರಥ ನಂದನ ರಾಮ 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 ದಶಮುಖ ಮಾರ್ದನ ರಾಮ 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 पशुपति रंजन राम 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 पाप विमोचन राम 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 ಪಶುಪತಿ ನಂದನ ರಾಮ 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 ಪಾಪ ವಿಮೋಚನ ರಾಮ 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 पशुपति रंजन राम 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 पाप विमोचन राम 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 ಪಶುಪತಿ ನಂದನ ರಾಮ 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 ಪಾಪ ವಿಮೋಚನ ರಾಮ 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 राम 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 जय राम 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 ರಾಮ ರಾಮ राम 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 जय राम 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 जय राम 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 अनाथ रक्षक राम 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 आपद बांधव राम 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 ರಕ್ಷಕ राम 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 आपद ಬಾಂಧವ ರಾಮ 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 अनाथ रक्षक राम 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 आपद बांधव राम 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 आपद बांधव राम मैथिली नंदन राम 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 मारुति वंदित राम 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 मैथिली नंदन राम 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 मारुति वंदित राम 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 मैथिली नंदन राम 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 मारुति वंदित राम 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 ಇಲ್ಲಿ ನಂದನ ರಾಮ 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 ಮಾರುತಿ ವಂದಿತ ರಾಮ 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 राम 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 जय राम 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 ರಾಮ 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 जय राम 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 जय राम 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 ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹಿತು ಸುಜನರನು 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 ಪ್ರೇಮಾದಿ ಸಲಹಿತು ಸುಜನರನು ಹಲವನ್ನು ಪಾನವ ಮಾಡಿದ ಹಾಲಾಲೋಚನನೇ ಬಲ್ಲವನು ಆಲಾಪಿಸುತ್ತ ಶಿಲೆಯಾಗಿದ್ದ ಆಲಾಪಿಸುತ್ತ ಶಿಲೆಯಾಗಿದ್ದ ಆಲಾಪಿಸುತ್ತ ಶಿಲೆಯಾಗಿದ್ದ ಆಲಾಪಿಸುತ್ತ ಶಿಲೆಯಾಗಿದ್ದ ಬಾಲೆಯ ಹಲ್ಲೆಯ ಕೇಳೇನು ಬಾಲೆಯ ಹಲ್ಲೆಯ ಕೇಳೇನು ಬಾಲೆಯ ಹಲ್ಲೆಯ ಕೇಳೇನು ಬಾಲೆಯ ಹಲ್ಲೆಯ